ಈ ಪಾತ್ರೆಗೆ ಆಯನೊಟ್ಟು ಏನು ಅಂತವರ ಅಂಚಿತ ಶಾಸಕನೊಟ್ಟು ಥೂ ಈಗ ಸಂಘಟನೆ ಮೇಲೆ ಪೊಡ್ಚು ಎನ್ನ ಬದಲಾವಣೆ ಮೇಲೆ ಪೊಡ್ಚು ಮಾತ್ರ ಏನು ದುಂಬೆ ಅನ್ಪೇನ್ ನಿಗಿಲ್ ಲೆತ್ತನ ಅಂದ ನಿಗಿಲ್ ಐತಾರ ಏರ್ ಲೆತ್ತನಿ ಕರ್ದದ್ದು ಯಾರು ಏನಂದ ಲೆತ್ತನಿ ಕೇಸರಿ ಪಾಡ್ನಾಗಲು ನಾಯಿಗೆ ಬಿಟ್ಟು ನಗಲು ಬಂತ ನಗಲೊಟ್ಟಿಗೆ ಏನೋ ಉಂಟವರ ನಿಗಿಲು ಕೇಸರಿ ಪಾಡ್ನಾಗಲು ನಟ್ರಾಗಲು ಬಂತ ನಗಲೊಟ್ಟು ಏನೋ ಉಂಟವರ ನಿಗಿಲು நீங்கள் ராஜகேசரிக்கு மான மரியாதை உண்டாச்சா ಎಂಚ ಉಂಟಾರ ನಿಖಿಲ್ ಎಂಚ ಉಂಟಾರ ಆ ಕೇಸರಿ ఆయన పొత్తాయి నెట్టబడి పూజ ಕೇಸರಿ ಭಗವದ್ವಜ ಉಂಟ ದಾನನಿಗೆ ಇರ್ತಾರೆ ಮಗಳು ಅಮ್ಮನ ಗಂಟಲು ಮಂದಿ ಇರ್ತಾರೆ ಹಿಂದೂ ಸಮಾಜದ ಸೊತ್ತು ಹಿಂದೂ ಧರ್ಮದ ಸೊತ್ತವು ಕೇಸರಿ ಪಟ್ಟಣಗಳು ನಾಯಿಗೆ ಪುಟ್ಟನಾಗ್ಲು ಒಂದು ಮಾಡಿ ಭಾಷೆ ನೋಡಿ ಬಂಡೀರಿ ಕೇಸರಿ ಕಟ್ಟನಾಗ್ಲು ನಟ್ರಾಗ್ಲು ಬಂಡೀರಿ ಅಗಲೊಟ್ಟಿಗೆ ಏನೊಂದು ಉಂಟವರ ನಿಖಿಲ್ ವಾ ಡಾಕ್ಟರ್ ಬನ್ನಿ ನಿಖಿಲ್ ಉಂಟವರೆ ವಾ ಡಾಕ್ಟರ್ ಬನ್ನಿ ఆయన ಗಂತು ಉಂಟಾವೇನೇ ದುಡ್ಡು ಅದು ಸುಲಭ ಧರ್ಮಂದು ಬಂದ ಸುಲಭ ಬಂದೇ ನೋಡ್ತೀನಿ ಕೇಸರಿ ಬಂದ ಸುಲಭ ಬಂದ ಮಗಳೇನು ಪೊತ್ತಾದು ಸರ್ವನಾಶ ಮಾಡ್ಕೊಂಡು ನಾವು ಕೇಸರಿ ಮಗಳೇನು ದಾನ ನೀಡುತ್ತಾರೆ ನಿಖಿಲ್ ಕಾರ್ಯಕ್ರಮ ಒಟ್ಟಾಸಿ ಕಾರ್ಯಕ್ರಮ ಮತ್ತೆ ಯಾರ ರಾಜಕೀಯ ವ್ಯಕ್ತಿ ಇರ್ತಾರೆ ನಿಖಿಲ್ ರಾಜಕೀಯ ವ್ಯಕ್ತಿ ಇರ್ತಾರೆ ಅಂಚಿತ ಗೋಮುಖ ವ್ಯಾಕರಣ ತೂದು ಬೈದನೆ ಯಾನ ಧರ್ಮದ ಬೇದ್ರು ಕೆಲಸ ಮಲ್ಪನೆ ಯಾನ್ ಇಂಚಿತ ರಾಜಕೀಯದಾಗ ನಾಟಕ ಮಲ್ಪನೆ ದುಡ್ಡು ಮಲ್ಪನೆ ಏರನ್ನ ಲೂಟದ ಬರಿಯದತ್ತೆ ಕೇಸರಿ ಮೂಲ ಎಂಚಿನವು ಕೇಸರಿ ದಯಪಂಡ ಎಂಕ್ಲೆ ಕಷ್ಟ ಆಪುಂಡು ಎಂಕ್ಲು ಸೀದಾ ಪೋಪುನಾಗ್ಲು ಎಂಕ್ಲು MLA MB ಕೋಟಿ ದುಮ್ಮೆ ಎರೆಲ್ಲ ತೂಪು ಜಂಕಿ ಎಂಕ್ಲ ಸೀದಾ ವಿಚಾರ ಎಂಕ್ಲು ಗೊತ್ತಾಂಡೆ ಎಂಕ್ಲಿನ ಕಾರ್ಯಕ್ರಮದಲ್ಲಿ ಇದ್ದೀವಿ ಎಂಕ್ಲಿನ ಕಾರ್ಯಕ್ರಮದಲ್ಲಿ ಇದ್ದೀವಿ ಆಯ್ತಾ ನಡುಟ್ಟು ಶಾಸಕರ ಲೆಪ್ಪಡ ಆಯ್ತು ಮೊದಲು ದಾದ ಕಾರಣ ಏರು ಬನ್ನಿ ಶಾಸಕರಿಗೆ ಏರು ಬನ್ನಿ ಶಾಸಕರಿಗೆ ಏರು ಬನ್ನಿ ನಿಗ್ಲೇ ಗೊತ್ತುಲ್ಲತ್ತ ಏನಲ್ಲಿ ಎತ್ತನೆ ಯಾನ ಕಾರ್ಯಕ್ರಮ ಬರ್ಕೊಂಡು ನಿಗಲ್ನ ಕಾರ್ಯಕ್ರಮ ಗೊತ್ತು ಶಾಸಕರ ಇಡಲೆತ್ತೀನಿ ಎಂಕಿತ ಶಾಸಕಗಳ ಪಾತ್ರ ಗೊತ್ತಿತ್ತು ನಿಮ್ಗೆ ಯಾನ್ ಬಿಡ್ತೀನಿ ನೀವು ಸೈಯಾಡನೊಂದು ಶಾಸಕ ನೀಡಲೆತ್ತೀನಿ ಎಂಕ ಅವ್ವ ಹೊಡಿತೆ ಏನೆತ್ತಿನ ಕಾರ್ಯಕ್ರಮ ಶಾಸಕ ಅಂತ ಎಲ್ಲಿರ್ತದೆ ಎಂಕ್ಲ ಆಪೂಜಿ ಗೊತ್ತುಂಡತ್ತ ಎಂಕ ಆಪೂಜಿ ಉಂಡ ಎಂಕ ಆಯ್ಜೆ ಏರ ಏತು ಮಲ್ಲ ಜನ ಅಂಡಲ್ಲ ನಮಕ್ ಆಯ್ಜು ಇಡೀ ದಯಲೆತ್ತೀನಿ ನಿಗ್ಲಿ ಕ್ರಿಯೇಟ್ ಮಲ್ ಬರಲೆತ್ತನ ಇಂಜಿನಕ ನಾ ಹೊಡತೆ ಎಂಕ ಡಾಕ್ಟರ್ ನಾವು ಎಂತ ಮಾಡ್ಲಿಕ್ಕೆ ಬಂದದ್ದು ನಾವು ಒಂದು ಸೇವೆ ಮಾಡಿ ನೀವು ನಮ್ಗೆ ಕಲ್ಸೋದು ಬೇಡ ಸೇವೆ ನಾವು ಫಸ್ಟ್ಗೆ ನಿಮ್ಮನ್ನು ಸೇವೆ ಮಾಡೋದು ಈಗ ನೀವು ಕ್ಲೀನ್ ಆಗಿ ಫಸ್ಟಿಗೆ ಬಾಕಿಯವರನ್ನು ಕ್ಲೀನ್ ಮಾಡ್ಲಿಕ್ಕೆ ನೀವು ಮತ್ತೆ ನೋಡಿ ನಾವು ರಾಜಕೀಯ ವ್ಯಕ್ತಿಗಳಲ್ಲ ಸ್ವಾಮಿ ಲಂಚ ತಗೊಂಡು ಬದುಕಲಿಕ್ಕೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ ನಮ್ಮ ಹತ್ರ ಆ ರೀತಿ ಮಾತಾಡಬೇಡಿ ನೀವು ಸರಿಯಾಗಿ ಮಾತಾಡಿ ನೀವು ಸರಿಯಾಗಿ ಮಾತಾಡಿ ಶಾಸಕನನ್ನು ಇಲ್ಲಿಗೆ ಯಾರು ಕರ್ತದ್ದು ನಮ್ಮ ಸಂಘಟನೆಯಿಂದ ಕರೀಲಿಲ್ಲ ಯಾಕೆ ಇವತ್ತಿಗೆ ಕರ್ತದ್ದು ನೀವು ಗೊತ್ತುಂಟಲ್ಲ ನಮ್ಗೆ ಮತ್ತೆ ಅವ್ರಿಗೆ ಆಗುದಿಲ್ಲ ಅಂತ ಹೇಳಿ ನಾವು ಅವ್ರನ್ನ ಕರೀದಿಲ್ಲ ಅಂತ ಗೊತ್ತುಂಟಲ್ಲ ಯಾಕೆ ತಂದಲ್ಲಿ ನಿಲ್ಸಿದ್ರಿ ನೀವು ನನಗೆ ಮಾತಾಡ್ಲಿಕ್ಕೆ ಇತ್ತು ನಾನು ಶಾಸಕಲ್ಲ ಯಾರನ್ನು ಬಿಡುದಿಲ್ಲ ತಪ್ಪು ಮಾಡಿದ್ರೆ ಯಾರನ್ನು ಬಿಡುದಿಲ್ಲ ನನ್ನ ಅಪ್ಪನನ್ನು ಕೂಡ ಬಿಡುದಿಲ್ಲ ನಾನು ಎಂತೆಂಥವ್ರನ್ನು ನೋಡ್ಕೊಂಡು ಬಂದಿದ್ದೇವೆ ನಾವು ಗೊತ್ತಾಯ್ತಲ್ಲ ನೀವು ಯಾಕೆ ನಿಲ್ಸಿದ್ದು ಅಂತ ಕೇಳಿದ್ದು ನಾನು ಯಾಕೆ ನಿಲ್ಸಿದ್ದು ನೀವು ಕ್ರಿಯೇಟ್ ಮಾಡೋದು ಹಾಗಾದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಟ್ಟು ನೀವು ಕ್ರಿಯೇಟ್ ಮಾಡೋದು ಈಗ ಇಲ್ಲಿ ನೀವೇನಂತ ತಿಳ್ಕೊಂಡಿದ್ರಿ ಮಕ್ಕಳಂತ ತಿಳ್ಕೊಂಡಿದ್ರ ಆಟ ಇಲ್ಲಿ ನಡೆಯುದಿಲ್ಲ ಬೆಳ್ತಂಗಡಿ ತಾಲೂಕಿನಲ್ಲ ಎಲ್ಲೆಲ್ಲಿ ನಿಂತ್ಕೊಂಡು ಏನೇನು ಭಾಷಣ ಮಾಡಿ ಯಾರ್ಯಾರಿಗೆ ಬೈದವರನ್ನು ನಮ್ಮೊಟ್ಟಿಗೆ ನಿಲ್ಲಿಸಿರಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಬೇರೆ ತಪ್ಪಾದ ನಿಗುಲ್ ತಪ್ಪಗೇನ್ರಿ ನಿಗುಲ್ ಲೆತ್ತು ಜರ್ನ ನಿಗುದಾಯ ತಪ್ಪಗಣ್ಣಿ ನಿಗುದಾಯ ಲೆತ್ತನ ಲೆಪ್ಪಿ ಎಲ್ಲ ವಿಷಯ ನೋಡ್ತಿ ಎಂಗ್ರೆ ಆಪುಜಿಂದ ಒಂದು ಗೊತ್ತುನ್ನತ್ತ ದಾಯ ಎತ್ತಿನ ಶಾಸಕರಲ್ಲಿ ಬರ್ತೀನಿ ಶಾಸಕರಲ್ಲಿ ಕಾರ್ಯಕ್ರಮ ಮಾತನ್ನು ನಿಲ್ಲಿಸ್ತೇನೆ ಮತ್ತು ಒಂದು ಹೇಳೋದು ಎಲ್ಲಿಯೂ ಯಾರನ್ನು ದೂಷಣೆ ಮಾಡಿದ ತಕ್ಷಣ ಏನಾಗುದಿಲ್ಲ ಅಂತೇಳಿ ನಮಗೆ ಗೊತ್ತುಂಟು ನಾವು ಇಲ್ಲಿಗೆ ಪದೇ ಬರ್ತಾ ಇದ್ದವ್ರಿಗೆ ಎಲ್ಲ ರಾಜಕೀಯ ಎಲ್ಲ ಬಿಟ್ಟು ರಾಜಕೀಯದಷ್ಟು ಕೊಳಕೆ ಯಾವುದಿಲ್ಲ ಅಂತ ಹೇಳಿ ಬಿಟ್ಟು ನಾವೀಗ ಒಂದು ನಮ್ಮಷ್ಟೇ ಕೂತ್ಕೊಂಡವರು ಇಂಥ ಜಾಗದಲ್ಲಿ ಕರೆದು ನಮ್ಮ ಮನಸ್ಸನ್ನು ಪುನಃ ಹಾಳು ಮಾಡಬೇಡಿ ಯಾಕಂತ ಹೇಳಿದರೆ ನಮಗೆ ಅದು ಸರಿಯಾಗೋದಿಲ್ಲ ನಾವು ನೇರವಾಗಿ ಹೇಳೋರು ಯಾರಪ್ಪರ ಮನೆಯ ಸೊತ್ತಲ್ಲ ನಾವು ಸಮಾಜದ ಸೊತ್ತು ಧರ್ಮದ ಸೊತ್ತು ನಾವು ಅದರಿಂದಾಗಿ ನೇರವಾಗಿ ಮಾತಾಡ್ತೇವೆ ನೇರವಾಗಿ ಉತ್ತರ ಕೊಡ್ತೇವೆ ನೇರವಾಗಿ ಮಾಡ್ತೇವೆ ಕೆಲಸ ಏನು ಮಾಡಬೇಕಿದ್ರೆ ಅದಕ್ಕೆ ಯಾರ್ದು ಪರ್ಮಿಷನ್ ತಗೊಂಡು ಮಾಡುವಂಥದ್ದು ಅದು ಇದು ನಮ್ಮ ಹತ್ರ ಇಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಿ ನಮ್ಮನ್ನು ಕರೆಯುವುದು ಎಲ್ಲಿಗೆ ಕರೆಯುವುದಾದರೆ ಎಚ್ಚರಿಕೆ ವಹಿಸಿ ಕರೀರಿ ನಮ್ಮನ್ನು
ಇಂಥ ವಹಿವಾಟಿಗೆಲ್ಲ ನಮ್ಮನ್ನು ಕರಿಬೇಡಿ ಅಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಅದರ ಬಿಲ್ಲೆಲ್ಲ ಪಾಸ್ ಆಗಿರ್ಬೋದು. ಆ ಗೋಡೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಆ ಒಳಗಡೆ ಆ ಒಂದು ಸ್ಲ್ಯಾಬಿನ ಪಾಯಿಂಟ್ ನೋಡಿದ್ರೆ ಅದು ಎಷ್ಟು ವರ್ಷದಿಂದ ಏನು ಸ್ಟಾರ್ಟ್ ಆಗಿದೆ, ಅದರ ಬಿಲ್ಲೆಲ್ಲ ಪಾಸ್ ಆಗಿರ್ಬೋದು. ಇದನ್ನು ಯಾರು ನೋಡುವವರಿಲ್ಲ. ನಾನು ಅದಕ್ಕೋಸ್ಕರ ಹೇಳೋದು, ನಾವು ಒಂದು ಕಾರ್ಯಕ್ರಮ ಕೊಡುವುದು ಯಾಕೋಸ್ಕರ ಅಂತ ಹೇಳಿದ್ರೆ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ. ಈಗ ಉದಾಹರಣೆಗೆ ಡಾಕ್ಟ್ರು ಎಷ್ಟು ಗಂಟೆಗೆ ಹೇಳಿದ್ರಿ ನೀವು ಬರಬೇಕು ಅಂತ ಹೇಳಿ? ಎಷ್ಟು ಗಂಟೆಗೆ ಬಂದಿದ್ದಾರೆ ಅವರು? ಯಾಕೆ ನಾವು ಕಾಯ್ಬೇಕು ನಾಯಿಯಾಗೆ? ನಾವು ಸಾರ್ವಜನಿಕರ ಕೆಲಸಕ್ಕೋಸ್ಕರ ಇರುವಂಥದ್ದು. ನಾವಿಲ್ಲಿ ದುಡ್ಡು ತಗೊಂಡು ಸ್ವಚ್ಛತೆ ಮಾಡಲಿಕ್ಕೆ ಬಂದವರಲ್ಲ ನಾವು. ನಮ್ದು ಏನು ಡ್ಯೂಟಿ ಇರುವಂಥದ್ದು? ಸಮಾಜಕ್ಕೋಸ್ಕರ.